ಹಾಯ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಇವತ್ತು ನಾಗರ ಪಂಚಮಿ. ಈಗ ಸ್ನಾನ ಮಾಡಿ ಬಂದು ಅಡುಗೆ ಶುರು ಮಾಡೋಣ ಅಂತ. ಈಗ ಸಿಂಪಲಾಗಿ ಒಂದು ಅಡುಗೆ ಮಾಡಿ ಮತ್ತು ನಾವು ನಾಗರ ಪಂಚಮಿಗೆ ಎಲ್ಲಿಯಾದರೂ ಹಾಲು ಹಾಕ್ಲಿಕ್ಕೆ ಹೋಗಬೇಕು. ಹೋಗೋದಾದರೆ ಕಾರ್ಕಳಕ್ಕೆ ಹೋಗ್ಬೋದು. ಹಾಗೆ ನಮ್ಮದು ಇಲ್ಲೇ ಲಾಡಿ ಅಂತ, ನಾನು ಲಾಡಿಗೆ ಹೋಗುವ ಅಂತ ಅಂದಾಜು ಮಾಡಿದ್ದೇನೆ. ಲಾಡಿಗೆ ಹೋಗುವ. ಮೊದಲು ಕೂಡ ಲಾಡಿದು ನಾನು ವಿಡಿಯೋ ಹಾಕಿದ್ದೆ, ಆದರೆ ಇವತ್ತು ಸಿಂಪಲ್ಲಾಗಿ ಸ್ವಲ್ಪ ತೋರಿಸ್ತೇನೆ ಅಷ್ಟೇ. ಹೋಗಿ ಬರುವ. ಈಗ ಒಂದು ಅಡಿಗೆ ಮಾಡುವ. ನಾಳೆ ನಾಗರ ಪಂಚಮಿ, ಅದಕ್ಕೆ ಹಾಲು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ, ಅದಕ್ಕೊಂದು ದೋಸೆ ಮಾಡಲಿಕ್ಕೆ ಅಂತ ನಾಳೆ ಬೆಳಿಗ್ಗೆಗೆ ಅಕ್ಕಿ ಹಾಕಿಟ್ಟಿದ್ದೇನೆ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅಕ್ಕಿ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆಯುವ. ನೋಡಿ, ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಇದು ಒಂದು ಸಲ ತೊಳೆದೆಲ್ಲ ಇಟ್ಟಿದೆ, ಆದರೆ ಈಗ ನೆನೆದಾದ್ಮೇಲೆ ಈಗ ಒಂದು 4-5 ಗಂಟೆಗಳ ಕಾಲ ಇದು ನೆನೆದಿದೆ. ಇದನ್ನು ಈಗ ಚೆನ್ನಾಗಿ ತೊಳ್ಕೊಂಡು ನಾವು ರುಬ್ಬಿಕೊಳ್ಬೇಕು. ಈಗ ಇದಕ್ಕೆ ನಾವು ಬೇರೆ ಏನನ್ನೂ ಹಾಕಲಿಲ್ಲ, ಬರೀ ಒಂದು 4 ಲೋಟ ಅಕ್ಕಿಗೆ 1 ಲೋಟ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದು ಈಗ ಇದನ್ನು ರುಬ್ಬಿಕೊಳ್ಬೇಕು. ಯಾವ ರೀತಿ ರುಬ್ಬಿಕೊಳ್ಳೋದು ಮತ್ತು ಯಾವ ರೀತಿ ಎಷ್ಟು ತೆಳು ಇಡಬೇಕು ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಇದರಲ್ಲಿ 1 ಲೋಟ ಉದ್ದಿನ ಬೇಳೆ ಉಂಟು ಮತ್ತು 4 ಲೋಟ ಅಕ್ಕಿ ಉಂಟು. ಇದು ನಮಗೆ ಸುಮಾರು ಜನ ಇರುವವರಿಗೆ ಇಷ್ಟು ಬೇಕಾಗ್ತದೆ. ಸ್ವಲ್ಪ ಅಕ್ಕಿ ಹಿಟ್ಟು ಉಳಿದ್ರೆ ಅದು ಇಟ್ಟು ಮತ್ತೆ ಕೂಡ ಮಾಡಬಹುದು. ಅದಕ್ಕೋಸ್ಕರ ನಾನು 4 ಲೋಟ ಅಕ್ಕಿ ಹಾಕ್ಕೊಂಡಿದ್ದೇನೆ. ಈಗ ನಾವು ಇದನ್ನು ರುಬ್ಬಿಕೊಳ್ಳುವ. ಈಗ ನೋಡಿ, ರುಬ್ಬಿಕೊಂಡಾಯಿತು. ಈಗ ನಾವು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಇಷ್ಟು ದಪ್ಪ ಇಟ್ಟಿದ್ದೇನೆ. ತುಂಬ ನಾವು ದಪ್ಪ ಮಾಡಬಾರ್ದು. ತುಂಬ ದಪ್ಪ ಇಟ್ಟ ತಕ್ಷಣ ನಮಗೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ದೋಸೆ ಚೆನ್ನಾಗಿ ಬರಬೇಕು ಅಂತಿದ್ದರೆ ನಾವು ಇದು ಬೆಳ್ತಿಗೆ ಅಕ್ಕಿ ಆದುದರಿಂದ ಸ್ವಲ್ಪ ತೆಳ್ಳಗೆನೇ ಇಡಬೇಕಾಗ್ತದೆ. ನೋಡಿ, ಇದನ್ನು ಚೆನ್ನಾಗಿ ಕೈ ಹಾಕಿ ಇದಕ್ಕೆ ಚೆಂದ ಅದನ್ನು ನಾವು ತಿರುಗಿಸ್ಕೊಳ್ಬೇಕು. ಚೆನ್ನಾಗಿ ಹೀಗೆ ತಿರುಗಿಸಿಕೊಂಡು, ಅಂದರೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ನೋಡಿ ಇಷ್ಟು ತೆಳು ಇಡಬೇಕಾಗ್ತದೆ. ಇದಕ್ಕೊಂದು ಮುಚ್ಚಳ ಮುಚ್ಚಿ ತೆಗೆದಿಡುವ. ಈಗ ಇದು ಬೆಳಿಗ್ಗೆ ಈಗ ನಾವು ಇದನ್ನು ಒಂದು ಪದಾರ್ಥ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಸೌತೆ ಮತ್ತು 1 ಬಟಾಟೆ, 1 ನೀರುಳ್ಳಿನ ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ನಾನು ಕಟ್ ಮಾಡಿಕೊಂಡೆ. 1 ಬಟಾಟೆ ಹಾಕಿದ್ದೇನೆ, ಹಾಗೆ ಆಲೂಗೆಡ್ಡೆನ 1 ಹಾಕಿದ್ದೇನೆ ಮತ್ತು ಸೌತೆ ಹಾಕಿದ್ದೇನೆ. ಇದನ್ನೊಂದು ಸಾಂಬಾರು ಮಾಡಿಕೊಳ್ಳುವ. ಅಂದರೆ ಊಟಕ್ಕೆ ಬೇಕು, ಮಧ್ಯಾಹ್ನಕ್ಕೆ. ನಮಗೆ ಬೆಳಿಗ್ಗೆನೇ ಅಡುಗೆ ಮಾಡುವಂಥ ಒಂದು ಕ್ರಮ. ಹಾಗಾಗಿ ನಾನು ಬೆಳಿಗ್ಗೆನೇ ಅಡುಗೆ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಒಂದು ತೋಪಿಗೆ ನಾವು ಚೆನ್ನಾಗಿ ತೊಳೆದು ಅದರಲ್ಲಿ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ಇದನ್ನು ನಾವೀಗ ಬೇಯಲಿಕ್ಕೆ ಇಡುವ. ಅದಕ್ಕೆ ನಾವು ಒಂದು ಸ್ವಲ್ಪ ಟೊಮೆಟೊ, ಹಾಗೆ 1 ನೀರುಳ್ಳಿ, 1-2 ಕಾಯಿ ಮೆಣಸು ಕಟ್ ಮಾಡ್ಕೊಂಡದನ್ನ ಈಗ ನಾವು ಬೇಯಲಿಕ್ಕೆ ಇಟ್ಟಂಥ ಸೌತೆಗೆ ಹಾಕ್ಕೊಳ್ಳುವ. ಈಗ ಇದಕ್ಕೆ ನಾವು ಟೊಮೆಟೊ ಮತ್ತು ಕಾಯಿ ಮೆಣಸು ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇದು ಈಗ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಲಿಕ್ಕೆ ಇಡುವ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳುವ. ಸ್ವಲ್ಪ ನೀರುಳ್ಳಿ ಹಾಕ್ಕೊಂಡಿದ್ದೇನೆ. ಇದನ್ನು ನಾವೀಗ ಬೇಯಲಿಕ್ಕೆ ಇಡುವ. ಅದಕ್ಕೊಂದು ಮಸಾಲ ರೆಡಿ ಮಾಡಬೇಕು. ಈಗ ಅದಕ್ಕೊಂದು ಮಸಾಲ ಮೆಣಸು ತೆಕ್ಕೊಳ್ತೇನೆ. ಮೆಣಸು ಸ್ವಲ್ಪ, ಹಾಗೆ 1 ಸ್ಪೂನು ಅದಕ್ಕೆ ಬೇಕಾದಷ್ಟು, ಅಂದರೆ ಒಂದು 7-10 ಮೆಣಸು ಉಂಟು. ಈಗ ಮಳೆಗಾಲಕ್ಕೆ ಸ್ವಲ್ಪ ಸಣ್ಣ ಮೆಣಸೇ ಬಂದಿದೆ, ದೊಡ್ಡ ಮೆಣಸಲ್ಲ. ಮತ್ತು 1 ಚಮಚ ಇದು ಕೊತ್ತಂಬರಿ, ಹಾಗೆ ಜೀರಿಗೆ ಕಾಲು ಸ್ಪೂನು, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಅರಶಿಣ ಮತ್ತು ಸ್ವಲ್ಪ ನೀರುಳ್ಳಿ, ಹಾಗೆ 1 ಸಣ್ಣ ತುಂಡು ಟೇಸ್ಟಿಗೆ ತಕ್ಕ ಟೇಸ್ಟ್ ಚೇಂಜ್ ಆಗಲಿಕ್ಕೋಸ್ಕರ ನಾನು ಬೆಲ್ಲ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಹುಳಿ, ನೋಡಿ ಸ್ವಲ್ಪ ಹುಳಿ, ಇಷ್ಟು ಸಾಕು, ಇಷ್ಟು ಹುಳಿನ ತಗೊಂಡಿದ್ದೇನೆ. ಈಗ ಇದನ್ನು ನಾವು ಒಟ್ಟಿಗೆ ಹಾಕಿ ಇದನ್ನು ನಾವು ರುಬ್ಬಿಕೊಳ್ಳುವ. ಹಾಗೆ ಈಗ ದೋಸೆಗೆ ಒಂದು ಚಟ್ನಿ ಬೇಕಲ್ಲ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯಿ, 3-4 ಕಾಯಿ ಮೆಣಸು, ಖಾರ ನೋಡಿಕೊಂಡು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಮತ್ತು ಅಷ್ಟನ್ನು ಇದನ್ನು ಹಾಕಿ ನಾವು ಇದು ಸ್ವಲ್ಪ ಬಿಸಿ ಮಾಡಿದರೂ ಕೂಡ ಒಳ್ಳೆಯದಾಗುತ್ತೆ ಮೆಣಸನ್ನು. ಇಲ್ಲದಿದ್ದರೆ ಹಾಗೆ ಕೂಡ ಮಾಡ್ಕೊಂಡು, ಈಗ ಬಿಸಿ ಮಾಡಿ ಕೂಡ ಮಾಡ್ಕೊಳ್ಬೋದು, ಇಲ್ಲದ್ರೆ ಹಾಗೆ ಮಾಡ್ಬೋದು. ಈಗ ನೋಡಿ, ಸೌತೆ ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ, ಅದಕ್ಕೆ ನಾವು ರುಬ್ಬಿದಂಥ ಮಸಾಲನ್ನು ಈಗ ಹಾಕ್ಕೊಳ್ಳುವ. ಬೆಂತ ನೋಡಿ ಹಾಕ್ಕೊಳ್ಳುವ. ಈಗ ಇದು ಬೆಂದಿದೆ.
ಇದಕ್ಕೆ ನಾವು ರುಬ್ಬಿದಂಥ ಮಸಾಲನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ಸೇರಿಸಿ ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡಿಕೊಂಡು ಉಪ್ಪು ನೋಡಿ, ಉಪ್ಪು ಕರೆಕ್ಟಾಗಿದ್ದರೆ ಇಲ್ಲದ್ರೆ ಕಡಿಮೆ ಇದ್ದರೆ ಹಾಕ್ಕೊಂಡು ರೆಡಿ ಮಾಡಿಕೊಳ್ಳುವ. ಹಾಗೆ ಈಗ ಇದು ಸರಿ ಇದೆ. ಇದಕ್ಕೆ ನಾವು ನಿನ್ನೆ ರುಬ್ಬಿಟ್ಟಂಥ ಒಂದು ಅಕ್ಕಿನ ಹೇಗೆ ಆಗಿದೆ ನೋಡುವ, ಮುಚ್ಚಳ ತೆಗೆದು. ಈಗ ನೋಡಿ ಈ ರೀತಿ ಬಂದಿದೆ ನೋಡಿ. ಇದು ಸೌಟಲ್ಲಿ ನೋಡುವ ನಾವು ಹೇಗೆ ಆಗಿದೆ ಅಂತ ತೋರಿಸ್ತೇನೆ. ತೆಳ್ಳಗಿಟ್ಟಿದ್ದೇವಲ್ಲ ನೋಡಿ, ಈ ರೀತಿ ಬಂದಿದೆ, ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳುವ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳುವ. ಉಪ್ಪಿನ ಪುಡಿ ಹಾಕುವ, ಯಾಕಂದರೆ ಕಲ್ಲುಪ್ಪು ಹಾಕಿದರೆ ಈ ಟೈಮಲ್ಲಿ ಅದು ಕರಗೋದಿಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದನ್ನು ಚೆನ್ನಾಗಿ ತಿರುಗಬೇಕು, ಚೆನ್ನಾಗಿ ತಿರುಗಿಸ್ಕೊಳ್ಳುವ. ಸರಿ ಮಿಕ್ಸ್ ಕರಗಲಿದು. ಕರಗಿ ಆದಮೇಲೆ ನಾವೀಗ ನೋಡಿ ಇಷ್ಟು ದಪ್ಪ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಬೇರೆ ಏನನ್ನು ಸೇರಿಸಲಿಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ಈ ದೋಸೆ ಮಾಡುವ. ಈಗ ನೋಡಿ ಪದಾರ್ಥ ಕುದೀತು. ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಕೆಳಗಿಡುವ. ಈಗ ದೋಸೆ ಮಾಡಿಕೊಳ್ಳುವ. ನಾನು ಮಾಮೂಲಿ ಹಂಚನ್ನು ಇಟ್ಕೊಂಡಿದ್ದೇನೆ, ತವ ಅಂತ ಇಟ್ಕೊಂಡದ್ದಲ್ಲ, ಮಾಮೂಲಿ ಹಂಚು ಯಾವಾಗಲೂ ಮಾಡುವಂಥ ಹಂಚನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಎಣ್ಣೆ ಸವರಿದೆ. ಎಣ್ಣೆ ಯಾವುದು ನೀವು ಯಾವಾಗಲೂ ಯಾವುದು ಹಾಕ್ತೀರ ಅದೇ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ನಾನು ಒಂದು ಸೌಟು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸೌಟು ಹಾಕಿ ಸ್ವಲ್ಪ ತೆಳ್ಳನೆ ಬಿಡಿಸ್ಕೊಳ್ಳುವ. ತೆಳ್ಳನೆ ಬಿಡಿಸಿ ಆಮೇಲೆ ಮುಚ್ಚಬೇಕು. ಮುಚ್ಚಳ ಮುಚ್ಚಿ ಈಗ ಬೇಯಿಸುವ. ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ಮುಚ್ಚಳ ಮುಚ್ಚಿ ಆದಮೇಲೆ ಇದು ನೋಡಿ ಬೆಂತ ನೋಡಬೇಕು. ಯಾಕಂದರೆ ನಾವು ಒಮ್ಮೆ ಏನಾಗ್ತದೆ ಅಂದರೆ ಮೇಲೆ ಸರಿ ಬೇಯದೇ ಇದ್ದಾಗ ಮಚ್ಚಿ ಅದು ಚೆನ್ನಾಗಿರೋದಿಲ್ಲ, ತಿನ್ನಲಿಕ್ಕೆ ಒಂಥರ ಹಿಟ್ಟಾಗಿ ಸಿಗ್ತದೆ. ಇಷ್ಟು ಚೆನ್ನಾಗಿ ಬೇಯಬೇಕು. ಅದರ ನಂತರ ಅದನ್ನು ಹಾಕಬೇಕು. ಹಾಕಿ ಮತ್ತೆ ನಾವು ಅದನ್ನು ಸ್ವಲ್ಪ ಹೊತ್ತು 1-2 ನಿಮಿಷ ಎಲ್ಲ ಬಿಟ್ಟು ಆಮೇಲೆ ತೆಗಿಬೇಕು. ತೆಗೆದು ನಾವು ಪಾತ್ರೆಗೆ ಹಾಕ್ಕೊಂಡು ಇದೇ ರೀತಿ ಎಲ್ಲದನ್ನ ಮಾಡಿಕೊಳ್ಳುವ. ಇದಕ್ಕೊಂದು ಚಟ್ನಿ ಮಾಡಿದ್ದೇವಲ್ಲ, ಇದು ಒಂದು ಚಟ್ನಿಗೆ ಹಾಕಿದ್ದು ರುಬ್ಬಿ ಆಯಿತು. ಈಗ ಒಂದು ದೋಸೆ ಹಾಕಿ ಕೊಡುವ. ನೀವು ನೋಡಿದ್ರಲ್ಲ ಹೇಗೆ ಉಂಟು ಅಂತ, ತುಂಬ ಚೆನ್ನಾಗಿ ಬಂದಿದೆ. ಒಂದು ದೇವಸ್ಥಾನಕ್ಕೆ ಹೋಗುವಂತ ಹೊರಟಿದ್ದೇನೆ. ಹಾಗೆ ದೇವಸ್ಥಾನಕ್ಕೆ ಇದು ಹೋಗುವ ದಾರಿ. ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಹಾಗೆ ಒಂದು ಅಲ್ಲಿ ನಾಗನ ಹೇಳಿದೆಲ್ಲ, ಇಲ್ಲಿ ಲಾಡಿಯಲ್ಲಿ ಒಂದು ನಾಗನಿಗೆ ಹಾಲು ಹಾಕ್ಲಿಕ್ಕೆ ಹೋಗುವಂತ. ಈಗ ನಾವು ಹೋಗ್ತಾ ಇದ್ದೇವೆ. ಹೋಗಿ ಈಗ ಲಾಡಿಗೆ ಹೋಗ್ತಾ ಇದ್ದೇವೆ. ಲಾಡಿ ತಲುಪಿತು ನೋಡಿ. ಅದು ದೇವಸ್ಥಾನದ ಹತ್ರ ಈ ನಾಗಬನಕ್ಕೆ ಹೋದ್ವಿ. ದೇವಸ್ಥಾನ ಈಗ ತೆಗೆದಿದೆ. ಈಗ ಮತ್ತೆ ತೋರಿಸ್ತೇನೆ. ಈಗ ಇದು ನಾಗಬನದಲ್ಲಿ ಎಲ್ಲ ಎಳ್ನೀರು ಕೊಚ್ತಾ ಇದ್ದಾರೆ. ಹಾಗೆ ಎಳ್ನೀರು ಕೊಡಲಿಕ್ಕೆ ಇಬ್ಬರು ಇದ್ದಾರೆ. ಹಾಗೆ ಹಾಲು ಹಾಕಲಿಕ್ಕೆ ಇನ್ನೊಂದು ಪಾತ್ರೆ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ರಶಲ್ಲಿ ನನಗೆ ತೋರಿಸ್ಲಿಕ್ಕಾಗಲಿಲ್ಲ. ಹಾಗೆ ಎಲ್ಲರೂ ತುಂಬ ಒಂದು 2-3 ಸಲ ಹಾಕಿ ಆಗಿದೆ ಹಾಲು. ಅಂದರೆ ಇಲ್ಲಿದ್ದು ಕ್ರಮ ಹೇಗಂದರೆ ಒಂದೊಂದು ಬ್ಯಾಚಿನ ಹಾಗೆ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟಿಗೊಮ್ಮೆ ಹೋದವರದ್ದೆಲ್ಲ ಒಮ್ಮೆ ಎಳ್ನೀರು ಕೊಚ್ಚಿ ಹಾಗೆ ಅದರದ್ದು ಹಾಲು ಮತ್ತು ಎಳ್ನೀರು ಆಮೇಲೆ ನೀರು ಎಲ್ಲ ಹಾಕಿ ಒಮ್ಮೆ ಕ್ಲೀನ್ ಎಲ್ಲ ಮಾಡಿ ಮತ್ತೆ ದೇವರನ್ನು ಅಲಂಕಾರ ಮಾಡಿ ಆದ ನಂತರ ಅವರೆಲ್ಲ ಹೋದ್ಮೇಲೆ ಮತ್ತೆ ಇನ್ನೊಮ್ಮೆ ಹಾಗೆಯೇ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬ್ಯಾಚ್ ಒಂದು 4-5 ಬ್ಯಾಚಲ್ಲಿ ಮಾಡ್ತಾರೆ. ಹಾಗೆ ನಾವು ಬರುವಾಗ ಇದು 3ನೇ ಬ್ಯಾಚ್ ಅಂತ, 2 ಬ್ಯಾಚ್ ಆಗಿದೆ, ಇದು 3ನೇ ಬ್ಯಾಚ್ ಅಂತ ಹೇಳಿದರು. ಹಾಗೆ ನೋಡಿ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಇನ್ನು ಪೂಜೆ ಆಯಿತು. ಈಗ ಇನ್ನು ಪೂಜೆ ಆದಮೇಲೆ ಇನ್ನು ನಾವು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಇನ್ನು ಬರಬೇಕು. ಎಲ್ಲ ಲೈನಲ್ಲಿ ನಿಂತಿದ್ದೇವೆ. ತುಂಬ ಕಷ್ಟ ಆಗ್ತಾ ಉಂಟು, ಆದರೂ ತುಂಬ ರಶ್ಶಲ್ಲಿ. ಆದರೂ ಸ್ವಲ್ಪ ವೀಡಿಯೋ ಮಾಡಿದೆ. ಯಾಕೆ ತುಂಬ ಮಾಡಲಿಲ್ಲ ಅಂದರೆ ಕಳೆದ ಸಲನೂ ಒಂದು ಹಾಕಿದ್ದೇನೆ ವೀಡಿಯೋ ನಿಮಗೆ. ಅವರ ಅಭಿಷೇಕ ಮಾಡೋದು ಎಲ್ಲ ಉಂಟು. ನಿಮಗೆ ನೋಡಬೇಕು ಅಂತ ಮನಸ್ಸಿದ್ದರೆ ನನ್ನ ವೀಡಿಯೋದಲ್ಲಿ ಅದು ಉಂಟು, ನೀವು ಲಿಂಕ್ ತೆಗೆದು ನೋಡಿ. ಹಾಗೆ ಇಲ್ಲಿ ಸುತ್ತಮುತ್ತ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ. ನನಗಂತೂ ತುಂಬ ಆನಂದ ಆಗ್ತದೆ. ಯಾಕಂದರೆ ಇಂಥ ಒಂದು ನಾಗಬನದಲ್ಲಿ ಎಲ್ಲಿ ಕೂಡ ಇರುತ್ತಂತೆ, ಆದರೆ ಇಲ್ಲಿ ಅಂತೂ ತುಂಬ ಖುಷಿ ಆಗ್ತದೆ. ಸುತ್ತ ಒಂದು ಈ ಕಲ್ಲನ್ನು ಇಟ್ಟು ಪೂಜೆ ಮಾಡೋದಾಗಲಿ ಮತ್ತು ಅಲ್ಲಿ ಒಂದು ಪ್ರಾರ್ಥನೆ ಮಾಡೋದಾಗಲಿ. ಇಲ್ಲಿದು ಭಟ್ರ ಹೆಸರು ಸುಧಾಕರ ಭಟ್ರು ಅಂತ. ಅವರು ಕೂಡ ಹಾಗೆ ನಮ್ಮದೇನಾದರೂ ಯಾರ್ದಾದ್ರೂ ಒಂದು ಸಮಸ್ಯೆ ಇದ್ದರೆ ಅವರ ಹತ್ರ ಹೇಳಿದರೆ ಆ ನಾಗನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ಪೂಜೆನೂ ಮಾಡ್ತಾರೆ.
ತುಂಬ ಖುಷಿ ಆಗ್ತದೆ. ನಿಮಗೆ ಆಸುಪಾಸಿನವರು ಹೋಗದಿದ್ದವರು ಇದ್ದರೆ ಹೋಗುವವರಿಗೆ ಗೊತ್ತಿರ್ತದೆ, ಅವರದು ಪೂಜೆದು ವಿಷಯ ಎಲ್ಲ ಗೊತ್ತಿರ್ತದೆ. ಹಾಗೆ ಹೋಗದಿದ್ದವರೆಲ್ಲ ಹೋಗಿ ಒಮ್ಮೆ ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಅಂದರೆ ಇವತ್ತು ನಿನ್ನೆದು ಒಂದು ಇದು ನಾಗಬನ ಅಲ್ಲ, ತುಂಬ ಪುರಾತನದ್ದು ನಾಗಬನ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ, ಪಕ್ಕದಲ್ಲೇ ನದಿ ಇದೆ. ತುಂಬ ಖುಷಿ ಆಗ್ತದೆ ಹೋದರೆ. ಹಾಗೆ ಇಲ್ಲಿನ ಎಲ್ಲ ಆಯಿತು, ಎಲ್ಲ ಇದು ಹಾಲೆಲ್ಲ ಹಾಕಿ ಎಲ್ಲ ಪೂಜೆ ಎಲ್ಲ ಆಗಿ ಬಂದು ತೀರ್ಥ ಪ್ರಸಾದ ತಗೊಂಡು ಇಲ್ಲಿಂದ ನಾವು ಹೊರಡ್ತೇವೆ. ಇನ್ನು ನಾವು ಆಚೆ ಹೋಗಿ ಅಲ್ಲಿ ಈಗ ಆಚೆ ಸೈಡಲ್ಲಿ ಒಂದು ದೇವರದು ಇದೆಲ್ಲ ತೆಗೆದಿದ್ದಾರೆ. ಏನಂದರೆ ದೇವರದು ದೇವಸ್ಥಾನ ಎಲ್ಲ ತೆಗೆದಿದ್ದಾರೆ. ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು ಅಲ್ಲಿ, ಆ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ತೆಗೆದಿದ್ದಾರೆ. ನೋಡಿ ಅಲ್ಲಿ ಈಗ ಇದರಲ್ಲಿ ಇಟ್ಟಿದ್ದಾರೆ ನೋಡಿ, ಈ ಸೈಡಲ್ಲಿ ನೋಡಿ, ಅಲ್ಲಿ ಕೆಂಪುದೊಂದು ನಮಗೆ ಪೈಂಟದೊಂದು ಕಾಣಿತಲ್ಲ, ಅದರಲ್ಲಿ ಇಟ್ಟಿದ್ದಾರೆ. ಈಗ ಇದು ಅದರ ಸುತ್ತ ಪರಿಸರ. ಈಗ ನೋಡಿ ಇದು ಏನು ಇಲ್ಲಿ ಸುತ್ತ ಒಂದು ಗದ್ದೆ, ಒಂದು ದನಗಳು. ಹಾಗೆ ಈ ದೇವಸ್ಥಾನದ ಸುತ್ತ ಎಲ್ಲಿ ನೋಡಿದ್ರೇನು ಮನಸ್ಸಿಗೆ ಅಷ್ಟು ಆನಂದ ಆಗ್ತದೆ ನೋಡಿ, ತುಂಬ ಖುಷಿ ಆಗ್ತದೆ. ಒಮ್ಮೆ ನೋಡಲೇಬೇಕಾದಂಥ ಒಂದು ಪರಿಸರ, ಒಂದು ದೇವಸ್ಥಾನ, ಒಂದು ನದಿ ನೋಡಿ ಸೈಡಲ್ಲಿ. ಹಾಗೆ ಆಗ ತೋರಿಸಿದಂಥದ್ದಲ್ಲ, ಅದೇ ನದಿ ಈಚೆ ಇರುವಂಥದ್ದು. ಹಾಗೆ ತುಂಬ ಚೆನ್ನಾಗಿದೆ. ತುಂಬ ಒಂದು ಸುತ್ತಮುತ್ತ ಕಾಡಾಗಿ, ಒಂದು ಮರಗಳಾಗಿ, ಒಂದು ಎಲ್ಲಿ ದನಗಳು ಎಲ್ಲ ಹಾಗೆ ಒಂದು ನೋಡಿದರೆ ನಮಗೆ ಎಂತ ಹೇಳೋದು ಅಂತ ಅನಿಸೋದಿಲ್ಲ, ಅಷ್ಟು ಖುಷಿ ಆಗ್ತಾ ಉಂಟು. ಹಾಗೆ ಇಲ್ಲಿ ದೇವಸ್ಥಾನ ಎಲ್ಲ ಬಿಚ್ಚಿ ಹಾಕಿದ್ದಾರೆ, ಇದಕ್ಕೆ ಕೋಟಿಗಟ್ಟಲೆ ಒಂದು ಹಣ ಬೇಕಾಗ್ಬೋದು. ಹಾಗೆ ಉಂಟು ನೋಡಿ, ಇಲ್ಲಿ ಎಲ್ಲ ಹಣ ಇದು ತೆಗೆದಿದ್ದಾರೆ ಸುಬ್ರಹ್ಮಣ್ಯ ದೇವಸ್ಥಾನ. ನಿಮಗೆ ಯಾರಿಗಾದರೂ ಒಂದು ಹಣ ಕಳಿಸಬೇಕು ಅಂತ ಇದ್ದರೆ, ಕಳಿಸದಿದ್ದರೂ ಅವರು ಕಳಿಸಬೇಕು, ನಮಗೆ ನಂಬರ್ ಗೊತ್ತಿಲ್ಲ, ನಾವು ಕಳಿಸಿದ್ವಿ, ನಮ್ಮ ಕೈಯಲ್ಲಿ ಇದ್ದಷ್ಟು ಅಂತ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನಾಗ ಅವರ ಹತ್ರ ಕೇಳಿ ನಿಮಗೆ ನಂಬರನ್ನು ಇದರಲ್ಲಿ ಹಾಕ್ತೇನೆ ವಿಡಿಯೋದಲ್ಲಿ. ಇದು ನೋಡಿ ಸುಬ್ರಹ್ಮಣ್ಯ ದೇವರು, ಅಲ್ಲಿಂದ ತಂದು ಇದರಲ್ಲಿ ಇಟ್ಟಿದ್ದಾರೆ. ಹಾಗೆ ಪೂಜೆಗೆ ಹೂ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾರೆ ಭಟ್ರು. ಹಾಗೆ ಎಲ್ಲ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ತುಂಬ ಇದಕ್ಕೆ ಕೋಟಿಗಟ್ಟಲೆ ಹಣ ಬೇಕು. ನಿಮಗೆ ನಾನು ತೋರಿಸಿದನು. ಇಲ್ಲಿ ಒಬ್ಬರು ಪರಿಚಯದವರು ಸಿಕ್ಕಿದ್ರು, ಹಾಗೆ ನಮ್ಮನ್ನು ಬರಲಿಕ್ಕೆ ಹೇಳಿದರು. ನಾನು ಈಗ ಅಲ್ಲಿ ಮನೆಗೆ ಅದರಲ್ಲಿ ಅವರ ಕಾರಲ್ಲಿ ಹೋಗುವಂತ ಹೊರಟಿದ್ದೇನೆ. ಅವರ ಅಪ್ರಾಜ್ ಅಂತ, ಅವರು ಕೂಡ ತುಂಬ ಒಳ್ಳೆಯವರು. ಹಾಗೆ ತುಂಬ ಸಮಯ ಆಯಿತು ಸಿಕ್ಕದೆ, ಇವತ್ತು ಸಿಕ್ಕಿ ಮಾತಾಡಿದರು. ಹಾಗೆ ನಾವು ಕಾರಲ್ಲಿ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ ಬೆದ್ರಾಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೇನೆ ಒಳ್ಳೆ ವಿಡಿಯೋದಲ್ಲಿ. ಬಾಯ್.